ಇವತ್ತು ಈ ಒಂದು ಮುಖ್ಯವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಈ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಅಶೋಕ್ ಕುಮಾರ್ ರೈಯವರ ಆಡಳಿತಾತ್ಮಕವಾದಂಥ ದರ್ಪ ಮತ್ತು ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ನಿಂದನೆ ಈ ವಿಚಾರದ ಬಗ್ಗೆ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಂತಿತ್ತು. ಏನಂದರೆ ಮೊನ್ನೆ 14ನೇ ತಾರೀಕಿನಂದು BJPಯ ಪುತ್ತೂರು ಗ್ರಾಮಾಂತರ ಮಂಡಳದ ವತಿಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವಂಥ VBG ರಾಮ್ಜಿ ಉದ್ಯೋಗ ಖಾತರಿ ಯೋಜನೆಯ ಈ ಒಂದು ಸತ್ಯಾಸತ್ಯತೆಯನ್ನು ಜನತಾ ದರ್ಶನದ ಮೂಲಕ ಜನಜಾಗೃತಿ ಸಭೆಯ ಮೂಲಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ರಾಜ್ಯ ಸೂಚನೆಯ ಮೇರೆಗೆ ರಾಜ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚೆಲುವಾದಿ ನಾರಾಯಣಸ್ವಾಮಿಯವರು ಅವರು SC ಘಟಕದ ರಾಜ್ಯದ ಅಧ್ಯಕ್ಷರು ಕೂಡ ಹೌದು. ಅವರು ಧರ್ಮಸ್ಥಳ ಮತ್ತು ಹಾಸನ ಪ್ರವಾಸದ ಒಂದು ಭಾಗದಲ್ಲಿದ್ದರು. ಆ ಸಂದರ್ಭದಲ್ಲಿ ರಾಜ್ಯದ ಸೂಚನೆ ಮೇರೆಗೆ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಿಯಾದರೂ ಜೋಡಿಸಿಕೊಳ್ಳಿ ಕಾರ್ಯಕ್ರಮಕ್ಕೆ. ಯಾಕಂದರೆ ಅದಕ್ಕಿಂತ 4-5 ದಿವಸ ಮುಂಚೆ ಈ ಕಾಂಗ್ರೆಸ್ಸಿನ ನಾಯಕರುಗಳು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಈ ಮನ್ರೇಗದ ಒಂದು ಅದನ್ನು ಸುಳ್ಳನ್ನು ಪ್ರಚಾರ ಮಾಡುವ ಮೂಲಕ ಈ VBG ರಾಮ್ಜಿಯನ್ನು ಅದು ನಮಗೆ ಮೋಸ ಮಾಡಿದೆ, ಆ ಮಹಾತ್ಮ ಗಾಂಧಿಯನ್ನು ಹೆಸರು ತೆಗೆದಿದ್ದಾರೆ, ಅದರಲ್ಲಿ ರಾಮನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವ ದೃಷ್ಟಿಯಲ್ಲಿ ಅದರಲ್ಲಿ ಬೇರೆ ಬೇರೆ ರೀತಿಯ ಪದಬಳಕೆ ಮಾಡಿ ನಮ್ಮನ್ನು ಇಲ್ಲಿ ಇದನ್ನು ಒಂದು ಪದವನ್ನು ಉಲ್ಲೇಖ ಮಾಡುವ ಮೂಲಕ ನಮ್ಮನ್ನು ಇಲ್ಲಿ ಪುತ್ತೂರಿನ ವಿಧಾನ ಪರಿಷತ್ ಸದಸ್ಯರಾದಂಥ ಅಶೋಕ್ ಕುಮಾರ್ ರೈ ಅವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಾತಾಡಿದ್ದು ನಿಮಗೆ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ. ನಾವೇನು ಹೇಳಬೇಕಂತಿಲ್ಲ, ಬೇರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಿದೆ. ಆದರೆ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಅವರ ಆಡಳಿತಾತ್ಮಕದ ಅವಧಿಯಲ್ಲಿ ನಾವು ನಮ್ಮನ್ನು ಜನಪ್ರತಿನಿಧಿ ಮಾಡಿದ್ದು ಯಾವ ಉದ್ದೇಶಕ್ಕೆ ಅಂತ ಅವ್ರು ತಿಳ್ಕೊಳ್ಬೇಕಿತ್ತು. ಅವರು ವಿಧಾನಸಭೆಯಲ್ಲಿ ಇವತ್ತು ಬೇರೆ ಬೇರೆ ರೀತಿ ಪುತ್ತೂರಿನ ಬಗ್ಗೆ ಮಾತನಾಡ್ತಾರೆ, ಉಲ್ಲೇಖ ಮಾಡ್ತಾರೆ, ಅಭಿವೃದ್ಧಿ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆ ಅಭಿವೃದ್ಧಿಯ ಸುಳ್ಳಿನ ಅಭಿವೃದ್ಧಿಯನ್ನು ಕೂಡ ಇಲ್ಲಿ ಹೇಳಿ ನಮ್ಮನ್ನು, ಇಲ್ಲಿಯ ನಾಗರಿಕರನ್ನು, ಮತದಾರರನ್ನು ಒಂದು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಇವತ್ತು ಪುತ್ತೂರಿನ ಶಾಸಕರು ಇದು ಮಾಡಿದ್ದಾರೆ. ಮೊನ್ನೆ ಅವರೇನು ಹೇಳಿದ್ದು, ವಿಧಾನ ಪರಿಷತ್ ಸದಸ್ಯರು ವಿರೋಧ ಪಕ್ಷದ ನಾಯಕರು ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದೇನೆಂದರೆ ಈ ಸುಳ್ಳಿನ ಬಟ್ಟೆಯನ್ನು ಬಿಚ್ಚುತ್ತೇನೆ ಅಂತ ಹೇಳಿದ್ದು. ಅದನ್ನು ಇಲ್ಲಿಯ ಶಾಸಕರು ಅದನ್ನು ಅಪಮಾನವನ್ನು ಅವರಿಗೆ ಆದಂಥ ಅಪಮಾನ ಅಂತ ತಿಳ್ಕೊಂಡಿದ್ದಾರೆ. ಅವರು ಹೇಳಿದ್ದೇನು, ಚೆಲುವಾಗಿ ಒಬ್ಬ ನಾಯಿ ಎಂತ ನಾಯಿ ಇಲ್ಲಿ ನಾಯಿ ಒಳ್ಳೆಯವರಿಗೂ ಬೊಗಳುತ್ತದೆ, ಕೆಟ್ಟವರಿಗೂ ಬೊಗಳುತ್ತೆ, ಅದಕ್ಕೆ ನಾನು ಕಲ್ಲು ಬಿಸಾಡಲಿಕ್ಕೆ ಹೋಗೋದಿಲ್ಲ, ನಾಲಾಯಕ ಚೆಲುವಾದಿ ಸ್ವಾಮಿ ಅಂತ ಹೇಳಿದರು. ಒಂದು ವಿರೋಧ ಪಕ್ಷದ ನಾಯಕರವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಅವರನ್ನು SC ಅಂತೇಳಿ ಅವರಿಗೆ ಇದು ಕೊಟ್ಟದ್ದಲ್ಲ, ವಿರೋಧ ಪಕ್ಷದ ನಾಯಕರು ಕೊಟ್ಟದ್ದಲ್ಲ, ಅವರ ಅರ್ಹತೆ ಇತ್ತು. ಆ ಅರ್ಹತೆಗೆ ತಕ್ಕ ನಮ್ಮ ರಾಜ್ಯ BJPಯವರು ಅದನ್ನು ಆಯ್ಕೆ ಮಾಡಿದ್ದಾರೆ. ಇವರ ಈ ದರ್ಪದ ರಾಜಕಾರಣ, ಇವರ ದೌರ್ಜನ್ಯದ ರಾಜಕಾರಣ, ಇವರ ದಬ್ಬಾಳಿಕೆಯ ರಾಜಕಾರಣ, ಇವರ ಸರ್ವಾಧಿಕಾರದ ರಾಜಕಾರಣ ಎಷ್ಟು ಮಿತಿ ಮೀರ್ತದೆ ಅಂದರೆ ಈ ಪುತ್ತೂರಿನ 2 ವರ್ಷ 8 ತಿಂಗಳಲ್ಲೆಲ್ಲ ಜನಗಳಿಗೆ ಗೊತ್ತಾಗಿದೆ, ನಾಗರಿಕರಿಗೆ ಗೊತ್ತಾಗಿದೆ. ಇದನ್ನು ಕಡಿವಾಣ ಆಗಬೇಕಲ್ವಾ? ಈಗ ನಾನೊಂದು ಯಾವುದೋ ವೇದಿಕೆಯಲ್ಲಿ ಕೇಳಿದ್ದೆ, ಈ ಪುತ್ತೂರಿನ ಶಾಸಕರು ಈ ದೈವಸ್ಥಾನ ಮಠ ಮಂದಿರ ಗುಡಿ ಗೋಪುರದಲ್ಲಿ ಪ್ರವೇಶ ಮಾಡುವಾಗ ಚಪ್ಪಲ್ ಹೊರಗಿಟ್ಟು ಹೇಗೆ ಬರ್ತೇವ, ಅಲ್ಲಿ ರಾಜಕೀಯವನ್ನು ಹೊರಗಿಟ್ಟು ಬರಬೇಕಂತೇಳಿದರು. ಆದರೆ ಇವರು 15 ತಾರೀಕಿಗೆ ಕೊಟ್ಟ ಈ ಪದಬಳಕೆ ಕೊಟ್ಟ ಹೇಳಿಕೆಯಲ್ಲಿ ಕೊಟ್ಟದ್ದು ಇವರು ಒಂದು ವಾಣಿ ಇದೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಅಂತ. ಆ ವಾಣಿಯಂತೆ ಇವರು ದೇವಸ್ಥಾನದ ವಸಂತಕಟ್ಟೆ ಸಮೀಪದಲ್ಲಿ ಇವರು ಏನು ಹೇಳಿದರು, ರಾಜಕೀಯ ಮಾತನಾಡಿದ್ರು. ಇವರು ಚೆಲುವಾದಿ ನಾರಾಯಣಸ್ವಾಮಿಯವರು ಒಂದು ನಾಯಿ ಅದಲ್ಲದೆ ಒಂದು ದಲಿತ ಸಮುದಾಯಕ್ಕೆ ನಿಂದನೆ ಮಾಡುತ್ತಾ, ಒಂದು ದಲಿತ ಸಮುದಾಯವನ್ನು ನಿಂದನೆ ಮಾಡಿಕೊಂಡು, ಅದಲ್ಲದೆ ಇವರು ನರ್ಸನ್ನ ಥರ ಮತ್ತೊಂದು ಸಮುದಾಯಕ್ಕೂ ನಿಂದನೆ ಮಾಡಿದ್ದಾರೆ. ನರ್ಸನ್ನ ಥರ ಪುಂಗಿ ಹೊತ್ಕೊಂಡು ಬರ್ತಾರೆ. ಈ ರೀತಿಯ ಹೇಳಿಕೆ ಅಗತ್ಯ ಇತ್ತ ಅಂತ ನನ್ನೊಂದು ಪ್ರಶ್ನೆ. ಇವರು ಅಧಿಕಾರ ಉಂಟು, ಹಣ ಉಂಟು ಅಂತೇಳಿ ಏನು ದರ್ಪ ಮಾಡಿದ್ರಲ್ಲಿ ಪುತ್ತೂರಲ್ಲಿ ನಡೆಯುತ್ತದೆ ಅಂತ ಇವರೊಂದು ನನ್ನ ಪ್ರಶ್ನೆ. ಇವರು ಮಾತನ್ನೇ ಇವರು ನಡೆಸಿ ಅನುಷ್ಠಾನ ಮಾಡಲಿಲ್ಲ. ದೇವಸ್ಥಾನದ ಅದು ಕೂಡ ಒಳ್ಳೆಯ ಮಹಾಶಿವರಾತ್ರಿಯ ದಿನದಂದೇ ಇವರು ಅಲ್ಲಿ ರಾಜಕಾರಣ ಮಾಡ್ತಾರಂದರೆ
ಇವರ ಮಾತನ್ನು ಇವರು ಉಳಿಸ್ಕೊಳ್ತಾರ? ಅವರನ್ನು ಪ್ರಶ್ನೆ ಮಾಡಬೇಕಲ್ಲ. ಈಗ ನಾನು ಕೇಳೋದು ಯಾಕಂದರೆ ಪತ್ರಿಕಾ ಮಾಧ್ಯಮದವರು ಇದ್ದೀರಿ, ಅವರನ್ನು ಕೂಡ ಪ್ರಶ್ನೆ ಮಾಡಬೇಕು. ಅವರು ಹೇಳಿದ್ದೇ ಮಾತು, ದೇವಸ್ಥಾನ ಮಠ ಮಂದಿರ ಗುಡಿ ಗೋಪುರದಲ್ಲಿ ರಾಜಕೀಯ ಮಾಡಬಾರ್ದು, ಚಪ್ಪಲನ್ನು ಹೊರಗಿಟ್ಟು ಬಂದು ಆ ರೀತಿಯಲ್ಲಿ ನಾವು ಮಾಡಬೇಕು. ಅವರು ಅದೇ ಮಹಾಶಿವರಾತ್ರಿ ದಿನದಂದು ಅದೇ ದೇವಸ್ಥಾನದಲ್ಲಿ ಅಷ್ಟು ಭಕ್ತರ ಎದುರಿಗೆ ಅವರೊಂದು ಅಲ್ಲಿ ರಾಜಕೀಯ ಮಾತಾಡ್ತಾರಂದರೆ ಅದು ಕೂಡ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಅದರಲ್ಲಿ BJPಯ ರಾಜ್ಯ ಘಟಕದ ಒಂದು SC ಮೋರ್ಚಾದ ದಲಿತ ಸಮುದಾಯದ ಒಂದು ನಾಯಕರವರು, ಒಂದು ಚಲುವಾದಿ ಸಮುದಾಯಕ್ಕೆ ಒಂದು ಇದಾಗಿದೆ, ಒಂದು SC ಸಮುದಾಯಕ್ಕೆ ನಿಂದನೆ ಆಗಿದೆ. ಈಗ ನಮಗೆ ಮೊದಲು ಗೊತ್ತಿದೆ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಅಂತ ನಮಗೆ ಇದು ಗೊತ್ತಿದೆ. ಅಂಬೇಡ್ಕರನ್ನು ಸೋಲಿಸಿದ್ದೇ ಕಾಂಗ್ರೆಸ್. ದಲಿತರನ್ನು ಈ ಒಳ್ಳೊಳ್ಳೆ ಸ್ಥಾನಕ್ಕೆ ಬರುವಾಗ ಅವರನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಈ ಕಾಂಗ್ರೆಸ್ನವರಿಗೆ. ಇದಕ್ಕೆ ಎಷ್ಟೋ ಉದಾಹರಣೆ ಇದೆ, ನಾನು ಕೊಡಬಲ್ಲೆ. ಮೊನ್ನೆ ಇತ್ತೀಚೆಗೆ ಕಳೆದ ಜನವರಿ ತಿಂಗಳಲ್ಲಿ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕಿ, ದಲಿತ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿಯರವರ ಮೇಲೆ ಜೀವಂತ ಇರುವಾಗಲೇ ಒಂದು ಶ್ರದ್ಧಾಂಜಲಿ ಅಂತ ಪೋಸ್ಟ್ ಹಾಕಿ ಅವರಿಗೆ ಬೆಂಬಲ ಕೊಡುವಂಥ ಕೆಲಸಕ್ಕಾಗಿ ಇವರು ಇಲ್ಲಿ ಸರ್ಕಾರ ಮಾಡ್ತಾ ಇದೆ. ಬೇಡ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಅಲ್ಲಿ ಗೂಂಡಾ ಶಾಸಕರುಗಳು, ಕಾಂಗ್ರೆಸ್ಸಿನ ಗೂಂಡಾ ಶಾಸಕರುಗಳು ರಾಜ್ಯಪಾಲರನ್ನು ಅಡ್ಡಗಟ್ಟಿ ಅವರಿಗೆ ಹಲ್ಲೆ ಮಾಡುವಂಥ ಯೋಚನೆ ಮಾಡಿದರು. ಆದರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅವರು ಏನು ಮಾಡಿದರು? ಅವ್ರ ಮೇಲೆ ಏನಾದರೂ ಕಾನೂನಾತ್ಮಕ ಕ್ರಮ ತಗೊಂಡ್ರ? ಈಗ ಇವ್ರು ಹೇಳಿದ್ರಲ್ಲ VBG ರಾಮ್ಜಿ ಮಹಾತ್ಮ ಗಾಂಧಿಯನ್ನ ಹೆಸರು ಬದಲಾವಣೆ ಮಾಡಿದ್ರಂತ. ಇದೇ ಕಾಂಗ್ರೆಸ್ನ 70 ವರ್ಷದ ಆಡಳಿತದಲ್ಲಿ ಎಷ್ಟು ಸಲ ಹೆಸರು ಬದಲಾವಣೆ ಮಾಡಿದ್ದಾರೆ ನಾನು ಪಟ್ಟಿ ಸಮೇತ ಕೊಡಬಲ್ಲೆ. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಕಾಂಗ್ರೆಸ್ಸಲ್ಲಿ ಕೇಳುವಂಥ ನಮ್ಮ ಪ್ರಶ್ನೆ ಇದೆ ನೋಡಿ. 1977ರಲ್ಲಿ ಫುಡ್ ಫಾರ್ ವರ್ಕ್ ಅಂತೇಳಿ ಒಮ್ಮೆ ಬದಲಾವಣೆ ಮಾಡಿದರು. 1980ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಯೋಜನೆ ಅಂತೇಳಿ ಮಾಡಿದರು. 1983ರಲ್ಲಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಮಾಡಿದರು. 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಮಾಡಿದರು. 1993ರಲ್ಲಿ ಎಂಪ್ಲಾಯ್ಮೆಂಟ್ ಅಸುರೆನ್ಸ್ ಸ್ಕೀಮ್ ಅಂತ ಮಾಡಿದರು. 1999ರಲ್ಲಿ ಜವಾಹರ್ ರೋಜ್ಗಾರ್ ಗ್ರಾಮ ಸಮೃದ್ಧಿ ಯೋಜನೆ ಅಂತ ಮಾಡಿದರು. 2001ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದರು. 2004ರಲ್ಲಿ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಅಂತೇಳಿ ಮಾಡಿದರು. 2006ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕಾಯ್ದೆ ಮಾಡಿದರು. 2009ರಲ್ಲಿ ಮಹಾತ್ಮ ಗಾಂಧಿ ಇರುವಾಗ ಇವರು ಮನಮೋಹನ್ ಸಿಂಗ್ ಇರುವಾಗ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಅಪಾರ್ಟ್ಮೆಂಟ್ ಗ್ಯಾರಂಟಿ ಕಾಯ್ದೆ ಅಂತ ಮಾಡಿದರು. 2020 ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಮಾಡಿದ್ರು. ಅಲ್ಲಿ ತಪ್ಪೇನಿದೆ? ಇದಕ್ಕೆ ವ್ಯತ್ಯಾಸ ಇದೆ ಅಂತ ಇವ್ರು ತಿಳ್ಕೊಳ್ಬೇಕಲ್ಲ. ಈಗ ಕಾಂಗ್ರೆಸ್ಸಿನ ನಾಯಕರು ಮೊನ್ನೆ 5 ದಿವಸ ನಡ್ಕೊಂಡ್ರು, ಎಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ನಡೆದುಕೊಂಡು ಹೋದ್ರು. ಅವರ ಬೊಜ್ಜು ಕರಗಿಸಲಿಕ್ಕೆ ಭ್ರಷ್ಟಾಚಾರ ಮಾಡಿದಂಥ ಇದನ್ನು ಬೊಜ್ಜು ಕರಗಿಸಲಿಕ್ಕೆ ನಡೆದದಲ್ಲದೆ ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಆಗಿದೆ. ಇವತ್ತು ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಹಗರಣ ಆಗಿದೆ. ಪ್ರತಿ ಇಲಾಖೆಯಲ್ಲಿ ಅವರ ಹಗರಣ ಇಲ್ಲದ ಇಲಾಖೆ ಇಲ್ಲ. ಪ್ರತಿ ಇಲಾಖೆಯಲ್ಲೂ ನಮ್ಮ ತಾಲೂಕಿನ ಪ್ರತಿ ಇಲಾಖೆಯಲ್ಲೂ ಕೂಡ ಹಗರಣ ಇದೆ. ರಾಜ್ಯ ಮಟ್ಟದ ಬಿಡಿ, ಜಿಲ್ಲಾ ಮಟ್ಟದ್ದು ದೊಡ್ಡ ಇದೆ. ಅದು ಪ್ರತಿ ತಾಲೂಕಲ್ಲಿ ಇಲ್ಲಿಯ ಸಚಿವರುಗಳಿಗೆ ಇಲ್ಲಿ ಆಪ್ತದ ಮೂಲಕ ವಸೂಲಿ ದಂಧೆ ಮಾಡುವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದೇ ಬೇಡ ಅಂಬೇಡ್ಕರ್ ಅವರನ್ನು ಎಷ್ಟು ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯವರು ಆಡಳಿತಕ್ಕೆ ಬಂದರು. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುತ್ತಾ ಹಿಂದುಳಿದ ವರ್ಗವನ್ನು ಮತ್ತು ದಲಿತರನ್ನು ಇವತ್ತು ಕಡೆಗಣಿಸುತ್ತಾ ನಿಂದಿಸುತ್ತಾ, ಈ ಅಶೋಕ್ ಕುಮಾರ್ ರೈ ಅವರು ಮಾಡಿದ ಹಾಗೆ ನಿಂದಿಸುತ್ತಾ ದಲಿತರ ಶ್ರೇಯೋಭಿವೃದ್ಧಿಗೆ ಇಟ್ಟಂಥ ಅನುದಾನ 35,000 ಕೋಟಿ ಅನುದಾನ ಇವರ ಕಮಿಟ್ಮೆಂಟ್ಗೆ ಇವರನ್ನು ಉಪಯೋಗ ಮಾಡಿದ್ರಲ್ಲ. ಯಾರಾದರೂ ಇದನ್ನು ಪ್ರಶ್ನೆ ಮಾಡಿದ್ರ? ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಹಗರಣ ಆಯಿತು. ಮುಖ್ಯಮಂತ್ರಿಗಳದ್ದು ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ ಹಗರಣ ಆಯಿತು. ಅದು ಯಾರ್ದು ಹಗರಣ? ಅದು ಯಾರು SC ವರ್ಗದ ಸೈಟನ್ನು ಹಗರಣ ಮಾಡಿದ್ದವರು. ಇವರಿಗೆ SC ಮೇಲೆ ಪರಿಶಿಷ್ಟ ಜಾತಿಯವರ ಮೇಲೆ ಅಷ್ಟು ಅಭಿಮಾನ ಇದ್ದರೆ ಅದನ್ನು ತನಿಖೆ ಮಾಡಬೇಕಿತ್ತಲ್ಲ. ಈಗ ಅಶೋಕ್ ರೈ ಅವರು ಇದು ಹೊಸತೇನಲ್ಲ. ಅಶೋಕ್ ರೈ ಎಲ್ಲಿ ಮಾಡೋದು, ಇಲ್ಲಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಸರ್ವಾಧಿಕಾರ ಮಾಡೋದು ಇದು ಹೊಸತೇನಲ್ಲ. ಏನಂದರೆ ಅವರಿಗೆ ಅಧಿಕಾರದ ಮದ ಇದೆ. ಆ ಅಧಿಕಾರದ ಅಮಲಿನಲ್ಲಿ ಒಂದು ಸ್ವಲ್ಪ ಹಣದ ಅಮಲಿನಲ್ಲಿ ಅವರು ಇಲ್ಲಿ ತೇಲಾಡ್ತಿದ್ದಾರೆ. ಇಲ್ಲಿಯ ಪುತ್ತೂರಿನ ಪ್ರಜ್ಞಾವಂತ ಮತದಾರರು ಮತ್ತು ನಾಗರಿಕರು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಇವರ ಅಧಿಕಾರ ಶಾಶ್ವತ ಅಲ್ಲ. ಇವರು ಲಕಡಿ ಸ್ಕೀಮಲ್ಲಿ ಬಂದಾಗಿ ಇವರು ಅಧಿಕಾರ ಪಡ್ಕೊಂಡವರು. ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಇವರು ಏನನ್ನು ಮಾಡಲು ಯಶಸ್ಸಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅಶೋಕ್ ಕುಮಾರ್ ರೈ ಅವರು ಯೋಚನೆ ಮಾಡಬೇಕು. ಯಾಕಂದರೆ ಹಣ ಇರ್ಬೋದು, ಆದರೆ ಇವತ್ತು ನಮ್ಮ ವ್ಯಕ್ತಿತ್ವ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಗಿದ್ದಷ್ಟು ಗೌರವ ನಿಮ್ಮ ಅಧಿಕಾರ ನಿಮ್ಮ ಹಣಕ್ಕೆ ಕೊಡುವುದಿಲ್ಲ. ನಾನು ನಿನ್ನೆ ಒಂದು ಮಾಧ್ಯಮಗಳಲ್ಲಿ ನೋಡಿದೆ,
ಎಲ್ಲ ಒಂದು ಪ್ರಿನ್ಸಿಪಾಲ್ ಮಕ್ಕಳು ಪ್ರತಿಭಟನೆ ಕೂತಿದ್ದಾರೆ. ಅಲ್ಲಿ ಪಬ್ಲಿಕ್ ಆಗಿ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಪಬ್ಲಿಕ್ ಆಗಿ ಒಂದು ಪ್ರಿನ್ಸಿಪಾಲಿಗೆ ಮಾತಾಡೋದು, ಅಧಿಕಾರಿ ವರ್ಗಕ್ಕೆ ಮಾತಾಡೋದು, ಅದೇನು ಇವರಿಗೆ ವೈರಲ್, ಅದನ್ನು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡಿ ಅದನ್ನು ಇದು ಮಾಡುವಂಥ ಇದಿರಬೇಕು, ಅವರಿಗೆ ಚಟ ಇರಬೇಕು. ಆ ಚಟಕ್ಕೋಸ್ಕರ ಇವರು ಆ ರೀತಿ ಬೈತಾರೆ. ಅದು ನಿನ್ನೆ ಅವರಿಗೆ ಸೇಮ್ ಆಗಿರ್ಬೋದು ನನ್ನ ಅಭಿಪ್ರಾಯ. ಯಾಕಂದರೆ ನಿನ್ನೆ ಅವರಿಗೆ ಸೇಮ್ ಆಗಿದೆ, ಪ್ರಜ್ಞಾವಂತ ನಾಗರಿಕರಿಗೆ ಸೇಮ್ ಆಗಿದೆ. ಒಂದು ಜನಪ್ರತಿನಿಧಿಯ ಹಾಗೆ ಬೈಯುವಾಗ ಅವರು ಕೂಡ ಯೋಚನೆ ಮಾಡಬೇಕಲ್ಲ. ಈಗ ಕಾಂಗ್ರೆಸ್ ಬಂದು ಇಲ್ಲಿ ಎಷ್ಟು ಸಮಯ ಆಯಿತು ಕೇಳಬೇಕಲ್ಲ ಅವರು. ಈಗ ಅಭಿವೃದ್ಧಿ ಅಂತ ಹೇಳ್ತಾರೆ ಯಾರು? ಅಶೋಕ್ ಕುಮಾರ್ ರೈಗಳು. ಮೊದಲಿನ ಶಾಸಕರು ಅಭಿವೃದ್ಧಿ ಮಾಡಲಿಲ್ವಾ? ನಾನು ಅಂಕಿಅಂಶ ಕೊಡ್ತೇನೆ. ನಮ್ಮ BJP ಸರ್ಕಾರ ಇರುವಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 2800 ಕೋಟಿ ರೂಪಾಯಿ ಅಭಿವೃದ್ಧಿಯಾಗಿದೆ. ನನ್ನ ಬಂಡವಾಳ ಅಲ್ಲ, ಇಡೀ ರಾಜ್ಯದಲ್ಲಿ ಆಗಿದೆ ಅಭಿವೃದ್ಧಿಗೆ. ಆಗಿನ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಅಭಿವೃದ್ಧಿಗೆ ಹಣ ಕೊಡ್ತಿದ್ರು. ಅದು ಈ ಸಲ ನಮ್ಮ ಶಾಸಕರಲ್ಲಿ ಕೇಳಿದರೆ, ಯಾವುದೇ ಶಾಸಕರಲ್ಲಿ ಕೇಳಿದೆ 35-40 ಕೋಟಿ ಬಂದಿದೆ. ಒಮ್ಮೆ 10 ಕೋಟಿ ಬಂತು, ಆನಂತರ 25 ಕೋಟಿ ಬಂತು, ಆನಂತರ 10 ಕೋಟಿ ಹಣ ಬಂದಿದೆ. ಹಾಗೆ ಅಭಿವೃದ್ಧಿ ಎಲ್ಲಿ ಹೋಯಿತು? ಇವರ ಗ್ಯಾರಂಟಿ ಭಾಗ್ಯ ಕೊಟ್ಟರೆ ಇಲ್ಲಿ ಜನಗಳು ಗ್ಯಾರಂಟಿಯನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಗ್ಯಾರಂಟಿಯನ್ನು ಯಾರೂ ಇಷ್ಟಪಡೋದಿಲ್ಲ, ಗೊತ್ತಿರಬೇಕು ನಮಗೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಶಿಕ್ಷಿತರು, ವಿದ್ಯಾವಂತರು, ಬುದ್ಧಿವಂತರು, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟವರು, ಇವತ್ತು ಹೋಟೆಲ್ ಉದ್ಯಮವನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿ ಉದ್ಯಮಿಗಳಾದವರು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸುಸಂಸ್ಕೃತವಾದ ಜಿಲ್ಲೆ, ಇಲ್ಲಿಯ ಬುದ್ಧಿವಂತರಾಗಿರ್ಬೋದ ಒಂದು ಒಳ್ಳೆ ವಿದ್ಯಾವಂತರು ಕೂಡ ಇರುವಂಥ ಜಿಲ್ಲೆ. ಹಾಗಾಗಿ ಇವರ ಆಡಳಿತ, ದರ್ಪ, ದೌರ್ಜನ್ಯ, ಸರ್ವಾಧಿಕಾರಕ್ಕೆ ಇಲ್ಲಿನ ಜನಗಳು ಮಾನ್ಯತೆ ಕೊಡುವುದಿಲ್ಲ. ನಾನು ಒಂದು ಹೇಳ್ತೇನೆ, ನಿನ್ನೆ SC ಮೋರ್ಚಾದ ಕಡೆಯಿಂದ ಇಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ನಾನಿಲ್ಲಿ ವರಿಷ್ಠ ಅಧಿಕಾರಿಯವರಲ್ಲಿ ನನ್ನದೊಂದು ವಿನಂತಿ ಇದೆ. ಮುಂದಿನ ದಿನಗಳಲ್ಲಿ ನೀವು ರಾಜಕೀಯ ಅಧಿಕಾರ ಇದೆ, ಅವರ ಹಣಬಲ ಇದೆ ಎನ್ನುವುದಕ್ಕೆ ಕಾರಣಕ್ಕೋಸ್ಕರ ನೀವು ಅವರ ಮೇಲೆ FIR ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ SCಗಳನ್ನು, ಪರಿಶಿಷ್ಟ ಜಾತಿ ಸಮುದಾಯದವರನ್ನು ಸೇರಿಸಿ ನಾವು ಕೂಡ ಒಂದು ಇವರ ಬಗ್ಗೆ ಹೋರಾಟ ಮತ್ತು ಪ್ರತಿಭಟನೆ ಮತ್ತು ಒಂದು ಪಾದಯಾತ್ರೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ. ಒಂದು ಸಮಾಜಕ್ಕೆ ತೊಂದರೆ ಆಗಿದೆ, ಆ ಸಮಾಜವನ್ನು ಇವರು ಕಡೆಗಣಿಸಬಾರ್ದು. ಖಾಲಿ ದಲಿತ ಸಮಾಜಕ್ಕೆ ಮಾತ್ರ ಅಲ್ಲ, ಮತ್ತೊಂದು ಸಮಾಜಕ್ಕೂ ನಿಂದಿಸಿದಾರಲ್ಲ. ಎಲ್ಲ ಕಡೆಯಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಬೆದರಿಕೆ ಹಾಕೋದು, ಒಂದು ಕಡೆಯಿಂದ ಅಧಿಕಾರಿಗಳನ್ನು ನಿಂದನೆ ಮಾಡೋದು, ಅದನ್ನು ಎಂತ ಗೊತ್ತಿಲ್ಲ ನನಗೆ. ಶೋ ಮಾಡೋದಾ ಅಲ್ಲ ಅವರು ಜನಕ್ಕೆ ಗೊತ್ತಾಗಬೇಕಂದ್ರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಕೇಳೋದು, ಯಾಕಂದರೆ ಅದಕ್ಕೊಬ್ಬರು ಯಾರಾದರೂ ವಿಡಿಯೋ ಮಾಡ್ತಾರೆ, ವೈರಲ್ ಮಾಡ್ತಾರೆ, ಅಶೋಕ್ ಬೇಕು ಅಷ್ಟು ಜನ ಹೇಳ್ತಾರೆ. ಆದರೆ ಅಭಿವೃದ್ಧಿ ಕಾಣಬೇಕಲ್ಲ, ಶೋ ಮಾಡಬೇಕಲ್ಲ, ಅವರವರ ವೈಯಕ್ತಿಕ ನಾನು ಮಾಡಿದವರು. ಆದರೆ ಅಭಿವೃದ್ಧಿ ಕೂಡ ಆಗಬೇಕಲ್ಲ. ಅಭಿವೃದ್ಧಿ ಮಾಡದೆ ಸುಮ್ಮನೆ ಬೈದು ಕೂಡಲೇ ಒಬ್ಬರನ್ನ ನಾವು ವಿಶ್ವಾಸಕ್ಕೆ ತಕ್ಕಂಥ ಕೆಲಸ ಮಾಡಿಸ್ಬೋದು ಹೊರತು ಬೈದು ಕೂಡಲೇ ಕೆಲಸ ಮಾಡಲಿಕ್ಕೆ ಯಾರನ್ನೂ ಆಗೋದಿಲ್ಲ. ಇದು ಗೊತ್ತಿರಬೇಕು. ನಮಗೆ ಬೇಕಾದ್ದು ಜನಪ್ರತಿನಿಧಿಯಾದ ನಾನು ತಾಲೂಕು ಪಂಚಾಯತ್ ಮೆಂಬರ್ ಆಗಿ ಉಪಾಧ್ಯಕ್ಷ ಆದವ. ನಮಗೆ ಬೇಕಾಗಿರುವುದು ತಾಳ್ಮೆ, ಸಹನೆ, ಸೌಜನ್ಯ, ಸೌಮ್ಯತೆ, ಸಂಯಮ ನಮಗೆ ಬೇಕಾಗಿರೋದು. ಈ ರೀತಿಯಲ್ಲಿ ನಾವು ರಾಜಕಾರಣ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮನ್ನು ಜನಪ್ರತಿನಿಧಿಯಾಗಿ ಆರಿಸ್ತಾರೆ. ಈ ರೀತಿಯ ದರ್ಪ, ಈ ರೀತಿಯ ದಬ್ಬಾಳಿಕೆ, ಈ ರೀತಿಯ ದೌರ್ಜನ್ಯ ಮಾಡಿದರೆ ನಮ್ಮನ್ನು ಆರಿಸ್ತಾರೆ. ಅದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿಲ್ಲ, ಬೇರೆ ಜಿಲ್ಲೆಯಲ್ಲಿ ನಡೀಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ವಿನಮ್ರವಾದ ವಿನಂತಿ, ಅವರ ಮೇಲೆ ಕಾನೂನಾತ್ಮಕವಾಗಿ ನೀವು ಪರಿಗಣಿಸಬೇಕು. ಯಾಕಂದರೆ ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಏನು ಮಾಡ್ತಾರೆ. ಕಾಂಗ್ರೆಸ್ ಮೊದಲಿನಿಂದಲೂ ಮಾಡಿದ್ದಿದೆ. ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ಇದು ಮೊನ್ನೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ನೋಡಿದಿರಲ್ಲ, ಗೂಂಡ ರಾಜಕಾರಣ ಮಾಡ್ತಿದ್ದಾರೆ. ಗೂಂಡ ರಾಜಕಾರಣ ಅದು ಬಿಡಿ, ಲೋಕಸಭೆಯಲ್ಲಿ ಕೂಡ ಸ್ಪೀಕರ್ ಕಚೇರಿಗೆ ಹೋಗ್ತಾರೆ ಕಾಂಗ್ರೆಸ್ಸಿನ ಗೂಂಡಗಳು. ಅದೇ ನಮಗೆ BJPಯವರು ಯಾವತ್ತು ಸಂಸ್ಕಾರವಂತವರು, ಅವರಿಗೆ ಆ ರೀತಿಯಲ್ಲಿ ಇವರು ಹೋದಾಗಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಲಿಕ್ಕೆ ಗೊತ್ತಿಲ್ಲ ಅಂತೆಲ್ಲ ಗೊತ್ತಿದೆ, ಎಲ್ಲ ವ್ಯವಸ್ಥೆನೂ ಗೊತ್ತಿದೆ, ಅದನ್ನು ಮಾಡುವವರಲ್ಲ ಅಂತ ನಮ್ಗೆ ತಿಳ್ಕೊಳ್ಬೇಕು ಇವರು. ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಳ್ಳೆ ವಿಚಾರವನ್ನಾಗಿ ಮನದಟ್ಟು ಮಾಡಿಕೊಳ್ಳುತ್ತಾ ಈ ರೀತಿಯ SC ಮೋರ್ಚಾದವರು ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಪದಾಧಿಕಾರಿಗಳು. ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು. ನಾನು ಮಾನ್ಯ ಶಾಸಕರ ಬಗ್ಗೆ ಮಾತಾಡೋದು ಅಂತ ಹೇಳಿದರೆ ನನಗೆ ಒಂದು ತುಂಬ ಬೇಸರ ಆಗಿದೆ. ಯಾಕೆ ಅಂತ ಹೇಳಿದರೆ ಅವರು SC ಸಮುದಾಯದಿಂದಲೇ ಅತಿ ಹೆಚ್ಚು ಓಟು ಪಡೆಯುವಂಥ ಒಂದು ಅದನ್ನೆಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು. ಈಗ ನಿನ್ನೆ ಒಂದು ನಮ್ಮ ವಿಧಾನ ಪರಿಷತ್ನ ವಿರೋಧ ನಾಯಕರು ಬಂದಾಗ
ಅವರಿಗೆ ಈ ನಾಯಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದು ನಮಗೆ ಅದು ಯಾವುದೇ ಸಮುದಾಯ ಆಗಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ಸಮುದಾಯಗಳಿದ್ದಾರೆ, ಅದು ಯಾರಿಗಾದರೂ ಒಬ್ಬರಿಗೆ ಹೇಳಿದ್ರೆ ಇಡೀ ಸಮುದಾಯಕ್ಕೆ ಹೋಗ್ತದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆ ಅಂತ ಹೇಳಿದರೆ ಅವರು ಅತಿ ಹೆಚ್ಚಾಗಿ ವಿಶ್ವಾಸವನ್ನು ಹೊಂದಿದವರು ಈ ಪದವನ್ನು ಬಳಕೆ ಮಾಡಿದ್ದು ಇಡೀ ನಮ್ಮ ಪರಿಶಿಷ್ಟ ಜಾತಿಗೆ ತುಂಬ ಬೇಸರ ಆಗಿದೆ. ಅದಕ್ಕೆ ಇದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಸಮರ್ಥಿಸ್ಕೊಳ್ಬೋದು. ಆದರೆ ಅವರು ನಿನ್ನೆ ಹೇಳಿದ ಮಾತು ಮೊನ್ನೆ ಅದು ನಿಜವಾಗೂ ತುಂಬ ಪ್ರತಿಯೊಂದು ಪರಿಶಿಷ್ಟ ಜಾತಿ ಪಂಗಡದ ಎಲ್ಲ ಪ್ರತಿಯೊಬ್ಬರಿಗೂ ತುಂಬ ಬೇಜಾರಾಗಿದೆ. ತುಂಬ ಜನ ಫೋನ್ ಮಾಡಿದ್ದಾರೆ ನನಗೆ, ತುಂಬ ಲೆಕ್ಕ ಇಲ್ಲದಷ್ಟು ಫೋನ್ ಮಾಡಿದ್ದಾರೆ. ಈ ರೀತಿ ಅವರು ಹೇಳಬಾರ್ದಿತ್ತು, ನಾವು ಅವರ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೆವು. ಆದರೆ ಅವರು ಈ ರೀತಿ ಮಾಡಿದ್ದು ನಮಗೆ ಜಾತಿಯ ಬಗ್ಗೆ ಮಾತನಾಡಿದ್ದು ಭಾಳಷ್ಟು ಬೇಸರ ಬಂದಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ನನಗೆ ಪ್ರತಿಕ್ರಿಯಿಸಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಅವರು ತಪ್ಪೊಪ್ಪಿಕೊಳ್ತಾರ ಬಿಡ್ತಾರ ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ನಾವು ಇದನ್ನು ಖಂಡಿಸ್ತೇವೆ. ಥ್ಯಾಂಕ್ ಯು. ಇದೇ ಒಂದು ಬೇರೆ ಈಗ BJPಯಲ್ಲಿ ಯಾರಾದರೂ ಒಬ್ಬ ನಾಯಕ ಮಾತನಾಡಿದ್ದಿದ್ರೆ ಇವತ್ತು ಎಲ್ಲಿಗೆ ಹೋಗಿ ಮುಟ್ತಿತ್ತು ಈ ಒಂದು ಪರಿಸ್ಥಿತಿ? ಎಲ್ಲಿ ಹೋಗಿ ಮುಟ್ತಿತ್ತು ಸರ್? ಇದು ಕೋಮು ಗಲಭೆಗಳಾಗುವಂಥ ಪ್ರಸಂಗ ಇದು ಆಗ್ತಾ ಇತ್ತು. ಅಷ್ಟು ಅವರಲ್ಲಿ ಇದು ಯಾವುದು ಮನಸ್ಸಲ್ಲಿ ಯಾವುದು ಇಲ್ಲ ಅಂತ ಕಾಣ್ತದೆ. ಇಷ್ಟವರೆಗೆ 2-3 ದಿನ ಆದರೂ ಪ್ರತಿಕ್ರಿಯೆ ಇಲ್ಲ ಅವರು. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ತುಂಬ ನೋವಾಗಿದೆ. ಈ ಕಾಂಗ್ರೆಸ್ನಲ್ಲಿ ಕೂಡ ಪರಿಶಿಷ್ಟ ಜಾತಿ ಪಂಗಡ ಇದೆ ಸರ್. ಅದು ನಾನು ನಿನ್ನೆ ಉಲ್ಲೇಖ ಮಾಡಿದ್ದೇನೆ. ನಮ್ಮ ದುರ್ದೈವ ಕಾಣ್ತದೆ. ನಾನು ಮಾತನಾಡಿದ್ದನ್ನು ನಮ್ಮ ಯಾರು ಕೂಡ ಪ್ರಸಾರ ಮಾಡಲಿಲ್ಲ. ನಾನು ಮಾತಾಡಿದೆ ಅದರಲ್ಲಿ ಸ್ಪಷ್ಟವಾಗಿ. ಸರ್, ಕಾಂಗ್ರೆಸ್ನಲ್ಲಿ ಕೂಡ ಇದೆ, BJPಯಲ್ಲಿ ಕೂಡ ಇದೆ. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳು ಎಲ್ಲ ಇದೆ. ಆದರೆ ಅವರು ಈ ರೀತಿ ಉಲ್ಲೇಖ ಮಾಡಿದ್ದು ದೊಡ್ಡ ತಪ್ಪು. ಅವರೇನು ವಿರೋಧ ಮಾಡಲಿಲ್ಲ. ವಿರೋಧ ಮಾಡಲಿಲ್ಲ ಸರ್. ಅವರಿಗೆ ಚೆನ್ನಾಗಿ ಅನಿಸಿರ್ಬೋದು. ಆದರೆ ಅವರು ಒಬ್ಬ SC ಅಂತ ಅವರಿಗೆ ಗೊತ್ತಿರಬೇಕು. ನಾನು ಒಬ್ಬ ಕೂಡ SC, ನಾನೊಬ್ಬ ಪರಿಶಿಷ್ಟ ಜಾತಿಯ ಪಂಗಡದವನು, ನನಗೆ ಇದು ಅನ್ವಯಿಸಿದೆ ಅಂತ ಅವರ ತಲೆಯಲ್ಲಿ ಬಂದಿದೆ. ಅವರು ವಿರೋಧ ಮಾಡೋದಿದ್ರೆ ಮೊನ್ನೆ ನಮ್ಮ ಕುಮಾರಿ ಶಾಸಕಿ ಭಾಗೀರಥಿ ಮುರಳಿಯರಿಗೆ ಜೀವಂತ ಇರುವಾಗಲೇ ಶ್ರದ್ಧಾಂಜಲಿ ಹಾಕಿದಂಥ ಪೋಸ್ಟ್ಗೆ ಅವರು ವಿರೋಧ ಮಾಡಬೇಕಿತ್ತು. ಈಗ ಆವತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ನಾವು ಪ್ರತಿಭಟನೆ ಮಾಡಿದ್ದೆವು. ಅದು ಅವರು ಮಾಡ್ಬೋದಿತ್ತಲ್ಲ. ನಾನೇ ಅವರೊಟ್ಟಿಗೆ ವೈಯಕ್ತಿಕವಾಗಿ ಅವರ ಪ್ರಮುಖರಿಗೆ ನಾನು ಮಾತಾಡಿದ್ದೇನೆ. ನೋಡಿ, ಹೀಗಾಗಿದೆ, ಬಂದು ಸೇರಿಕೊಳ್ಳುವ ಅಂತ. ಒಬ್ಬ ಬರೋದಿಲ್ಲ. ನನಗೆ ಅವರು ಕಾಂಗ್ರೆಸ್ ಶಾಸಕರು ಅಂತೇಳಿ, ಈಗ ನಾನು BJPಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತೇಳಿ ಅವರು ಕಾಂಗ್ರೆಸ್ ಶಾಸಕರಾಗಿದ್ದರು ಅಂತೇಳಿ ನನಗೆ ಆ ರೀತಿ ಇರಲಿಲ್ಲ. ಈಗ ನಮ್ಮಲ್ಲಿ 2 ಪಕ್ಷಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಒಂದು ಮೊನ್ನೆ ಪುತ್ತೂರಿನ ಅಂಬೇಡ್ಕರ್ ಭವನಕ್ಕೆ ಒಂದು ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಕೂಡ ನನಗೆ ತುಂಬ ಗೌರವ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದನ್ನು ಅವರು ಮತ್ತೆ ನಾನು ಇದಕ್ಕೆ ಹೆಚ್ಚುವರಿ ಹಣವನ್ನು ತಂದು ಕೊಡ್ತೇನೆ ಅಂತೇಳಿ ಕೂಡ ಹೇಳಿದ್ದಾರೆ. ಅದೆಲ್ಲ ಇದ್ದು ಒಂದು SC ಸಮುದಾಯಕ್ಕೆ ಈ ರೀತಿಯೊಂದು ಮಾತನಾಡಿದ್ದು ಮನಸ್ಸಿಗೆ ತುಂಬ ಬೇಜಾರಾಗಿದೆ. ತುಂಬ ಬೇಜಾರು ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ ಅಷ್ಟು ಬೇಜಾರಾಗಿದೆ. ನನಗೆ ಇಲ್ಲಿ ರಾತ್ರಿ ಕೂಡ ನಿದ್ರೆ ಬರಲಿಲ್ಲ. ನನಗೆ ಅಷ್ಟು ಬೇಸರ ಆಗಿದೆ. ಅಷ್ಟು ಬೇಸರ ಆಗಿದೆ ಸರ್ ನನಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.